ಹೊರ ಜಿಲ್ಲೆಯ ವಲಸೆ ಕಾರ್ಮಿಕರು ಮಂಗಳೂರಿನಲ್ಲಿ ಸಿಲುಕಿಕೊಂಡಿದ್ದು ಅವರನ್ನ ಅವರವರ ಊರಿಗೆ ಕಳುಹಿಸುವಂತಹ ವ್ಯವಸ್ಥೆ ನಡೀತಾ ಇದೆ. ಇಂದು ಸುರತ್ಕಲ್ನಲ್ಲಿ 1000ಕ್ಕೂ ಅಧಿಕ ಮಂದಿಯನ್ನ ಆರೋಗ್ಯ ತಪಾಸಣೆ ಮಾಡಿ ಬಸ್ನಲ್ಲಿ ಅವರವರ ಊರಿಗೆ ಕಳುಹಿಸಿಕೊಡಲಾಯಿತು. ಕೊರೋನಾ ಲಾಕ್ಡೌನ್ ಘೋಷಣೆಯಾದ ಬಳಿಕ ವಲಸೆ ಕಾರ್ಮಿಕರು ತೊಂದರೆಗೆ ಒಳಗಾಗಿದ್ರು. ಅವರನ್ನ ತಮ್ಮ ಊರಿಗೆ ಕಳುಹಿಸಿಕೊಡುವಂತಹ ವ್ಯವಸ್ಥೆ ಇಂದು ಜಿಲ್ಲಾಡಳಿತದ ವತಿಯಿಂದ ನಡೆಯಿತು. ಸುರತ್ಕಲ್ನಲ್ಲಿ ಸುಮಾರು 1000ಕ್ಕೂ ಅಧಿಕ ಮಂದಿಯನ್ನ ಆರೋಗ್ಯ ತಪಾಸಣೆ ಮಾಡಿ ಅವರನ್ನ ಬಸ್ಗಳ ಮೂಲಕ ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಭರತ್ ಶೆಟ್ಟಿ ಅವರು, ಬಾದಾಮಿ, ಬಾಗಲಕೋಟೆ ಹಾಗೂ ಇನ್ನಿತರ ಜಿಲ್ಲೆಗಳ ಕಾರ್ಮಿಕರು ಸುರತ್ಕಲ್ನಲ್ಲಿದ್ದು ಅವರನ್ನ ಊರಿಗೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿದರು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶಾನಡಿ ಅಜಿತ್ ಕುಮಾರ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಹೊಸ್ತು ಜಾಸ್ತಿ ಜನನ ತೆಗೆದುಕೊಂಡು ಹೋಗುವಾಗ ನಮಗೆ ಸಮಸ್ಯೆ ಆಗುದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಹಾಗೆ ಒಂದು ಬಸ್ನಲ್ಲಿ 20-21 ಜನಕ್ಕಿಂತ ಮೀರದಂತೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸಾಧಾರಣ ಇವತ್ತೊಂದು 800ರಿಂದ 1000 ಜನ, 800 ಜನ ಇವಾಗಲೇ ಆಲ್ರೆಡಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ನಾವು ಅವರಿಗೆ ಟೋಕನ್ಗಳನ್ನು ಸಹ ಕೊಟ್ಟಿದ್ದೇವೆ. ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡುವಂತ ವ್ಯವಸ್ಥೆಯನ್ನು ಸಹ ಇಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಸಂತೋಷ್ ಇರ್ಬೋದು, ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ಮಾಡಿದ್ದಾರೆ. ಮತ್ತು ಅವರಿಗೆ ಕುಡಿಲಿಕ್ಕೆ ನೀರು, ಊಟ, ಅದರ ವ್ಯವಸ್ಥೆ ಮಧ್ಯಾಹ್ನ ಕತ್ರಿಯಲ್ಲಿ ಅವರಿಗೆ ಊಟ ಮಾಡಲಿಕ್ಕೆ ಕುಡಿಲಿಕ್ಕೆ ನೀರು ಮತ್ತು ವ್ಯವಸ್ಥೆಗಳನ್ನ ನಮ್ಮ NGOಗಳು, ನಮ್ಮ ಸ್ಥಳೀಯ ಕಾರ್ಯಕರ್ತರು ಅದನ್ನ ಈಗ ಮಾಡ್ತಾರೆ. ಅವ್ರು ತಗೊಂಡು ಹೋಗ್ಲಿಕ್ಕೆ ಬಸ್ನೊಂದಿಗೆ ಇವತ್ತೊಂದು 800ರಿಂದ 1000 ಮಂದಿ ಹೋದ್ರೆ ಮತ್ತೆ ಉಳಿದವರನ್ನ ಮತ್ತೆ ಯಾರಾದ್ರೂ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಉಂಟು, ಹೋಗ್ಲಿಕ್ಕೆ ಇಚ್ಛಿಸುವಂತ ವ್ಯಕ್ತಿಗಳಿದ್ರೆ ಅವರಿಗೆ ಸಹ ಬಸ್ಸಿನ ವ್ಯವಸ್ಥೆನ ನಾವು ಸರ್ಕಾರದ ಮೂಲಕ ಮಾಡ್ತಾ ಇದ್ದೇವೆ. ಯಾರಿಗೂ ಸಮಸ್ಯೆಗಳಾಗದ ಹಾಗೆ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಎಲ್ಲ ನಾರ್ಮ್ಸ್ ಏನಿದೆ ಅದನ್ನ ಮೇಂಟೈನ್ ಮಾಡಿ ಕಳಿಸುವಂತ ವ್ಯವಸ್ಥೆಯನ್ನ ನಮ್ಮ ಅಧಿಕಾರಿ ವರ್ಗದವರು ಮತ್ತು ನಮ್ಮ ಕಾರ್ಯಕರ್ತರು, ನಮ್ಮ ಸ್ಥಳೀಯ ಕಾರ್ಪೊರೇಟ್ಗಳು ಎಲ್ಲ ಸೇರಿ ಮಾಡಿದ್ದಾರೆ.